ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರಿನ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಕಾಡೆಮಿಡು ಒಂಜಿ ದಿನ ಬಲೆ ತುಳು ಓದುಗ ಕೂಟ 3 ಇದರ ಉದ್ಘಾಟನಾ ಸಮಾರಂಭವು ಅಕಾಡೆಮಿ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಉರುವಸ್ಟೂರಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ನ ಸಹಾಯಕ ನಿರ್ದೇಶಕ ಜಿತ್ತು ನಿಡ್ಲೆ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಸ್ತುತ ಕಾಲಘಟ್ಟದಲ್ಲಿ ತುಳು ಓದುಗರ ಸಂಖ್ಯೆ ವಿರಳವಾಗಿದೆ. ಅಕಾಡೆಮಿ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಶ್ಲಾಘನೀಯ, ಏಕೆಂದರೆ ವಿದ್ಯಾರ್ಥಿಗಳಿಗೆ ತುಳು ಓದು ಹವ್ಯಾಸ ಹೆಚ್ಚುತ್ತದೆ ಎಂದರು. ಸುರದ ಕಾದಂಬರಿ ತುರುಟು ಬರೆಯಿನ ಕಾದಂಬರಿ ಪೂಜೆ ಆದಾಗ 1,000 ಕಾಪಿ ಪ್ರಿಂಟ್ ಮತ್ತು ನಾವು ನನಲ ಒಂದು ಆಗಿರೋದು ಕಾಪಿ ಅದು ಇಲ್ಲಲೇ ಉಂಟು ಅಂಚ ಐಟು ಬೆತ್ತೊಂದಾಗಲೂ ಕೂಡ ಐಟು ಈ 80% ಜನ ಓದು ದಿಪ್ಪಾಯ ಬಂದು ನಾವು ಗ್ಯಾರಂಟಿ ಆಯ್ತು ದಯಪಟ್ಟ ತುಳು ಓದು ನಾವು ನನಗೆ ಆದದ್ದು ನಾನು ಸುಲಭ ಓದರ ಆ ಪೂಜೆ ಬಂದು ಸತ್ಯನೆ ಆಡ ಇನಿ ಅಕಾಡೆಮಿ ಇಲ್ಲಿ ಮುಲ್ಪಕ್ಕುಲ್ಲಾದು ಓದವನ ನಾವು ಈ ಕೆಲಸ ಮಾಡ್ಕೊಂಡು ಹುಷಾ ಈ ಓದು ನಂತರ ನಾವು ಈ ಅಭಿರುಚಿದ ಮಲ್ಲ ಮಟ್ಟಿಡು ಜೋಕ್ಲೇಡ ದಿಂಜಾವನ ನಮ್ಮ ಕೆಲಸ ಈ ನಿಟ್ಟೆಡು ಆವಡು ಪಟ್ಟಿನಂತೆ ನಮಗೆ ಮಲ್ಲ ಉದ್ದೇಶದ ಒಂದು ತುಳು ಅಕಾಡೆಮಿ ಅಂತೆಯೇ ಅಧ್ಯಕ್ಷ ಕಾಪಿ ಕಾಪಿಕಾಡು ಒಂದು ಬಹುಶಃ ಮೂಜಿನೇ ಕಾರ್ಯಕ್ರಮ ತುಳು ಓದಿನ ಈ ತುಳು ಕೂಟದ ಕಾರ್ಯಕ್ರಮ ಇಡೀ ತುಳುಟು ದಿಂಜನ ಬರೆಯುವುದು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಹಿರಿಯ ಪತ್ರಕರ್ತರು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಆನಂದ ಶೆಟ್ಟಿಯವರು, ನೆರೆ ರಾಜ್ಯದ ಜಿಲ್ಲೆಯವರು ಕೂಡ ತುಳು ಭಾಷೆಯನ್ನು ಕಲಿಯುತ್ತಿದ್ದಾರೆ. ಇಲ್ಲಿನ ಮಣ್ಣಿನ ಗುಣ ಆ ರೀತಿ ಇದೆ, ಹಾಗಾಗಿ ಎಲ್ಲರೂ ಕಲಿಯುತ್ತಿದ್ದಾರೆ ಎಂದರು. ಉತ್ತರ ಪ್ರದೇಶದ ಬಯ್ಯನಲ್ಲಿ ಬರ್ತಾರೆ, ಬಾಂಬೆಡದಕ್ಕೆಲ್ಲ ಇದೆ ತುಳು ಭಾಷೆಗಳು. ನಾನು ಒಂದ್ಸರ್ತಿ ಸೇರು ಯಾರಕಟ್ಟಿಗೆ ಹೋಗಿದ್ದೆ, ಕಣ್ಮಂದು ಮನೆಗೆ ಊರು ಹೋಗಿದ್ದೆ, ಡೆಲ್ಲಿ ಒಂದು ಕೆಲಸ ಅಂದ್ಕೊಂಡು ಒಕ್ಕ ಅಸ್ಸಾಂ, ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್ ಪೂರ ನಿರ್ಮಾಣ ಕೆಲಸಗಳಿಲ್ಲ. ತಮಿಳುನಾಡು ಎಷ್ಟೋ ಜನ ಮುಖ್ಯವಾಗಿ ಅಂಚಾದ್ರೆ ಅದು ಅವು ಇದು ತುಳು ಮಣ್ಣಿನ ಗುಣ ಮೂಲ ಬತ್ತಲ್ಲಿ ಏನಿಲ್ಲ ತುಳು ಪಾತ್ರೆಗಳೇ ಗೊತ್ತಾಗ ಅಕ್ಲಾದೆ ತುಳು ಕಲ್ಪೆ ಈ ಮಣ್ಣದ ಗುಣ ಅಕ್ಲು ಕಲ್ಪಡ ఒక ತುಳು ಏನು ಪಾತ್ರೆಯಲ್ಲಿ ಇಟ್ಕೊಂಡು ಅಕ್ಲೇ ತುಳು ಬಿಟ್ಟು ಹೋಗ್ತೇವೆ. ಒಂದು ವಿಶೇಷ ಪಡ್ಬೇಕು ಪತ್ರಕರ್ತರು ಒಂದು ಲೇಖನ ಬರೆಯಬೇಕು ಎಂತ ಬಂದ ಬೆಂಗಳೂರು ಕನ್ನಡ ಉಳಿಸಿ ಬಂದು ಹೋರಾಟ ಬಲ್ಪನಾಗಲಿ ಒಂದು ಬಾರಿ ದಕ್ಷಿಣ ಕನ್ನಡ ಹೋದ್ರು ಅಂತೆ ಒಂಚೂರು ಅದೇ ನಾವು ಕೊಡೋದು ಅಂತ ಜನ ಹೋರಾಟದಲ್ಲ ಬಂದಿದ್ದೀವಿ ಅಂಡ ಎಷ್ಟೋ ಶತಮಾನದ ಭಾಷೆ ಗುಡಿಯಲ್ಲಿ ಬರ್ತಂಡೆ ಇತ್ತೆಲ್ಲ ಒಂದು ಅಂಚನೆ ಬೆಳವಣಿಗೆ ಯಾವುದು ಉಂಟಾಯ್ತಾ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಕೃಷಿ ಚಟುವಟಿಕೆಯನ್ನು ತಿಳಿದುಕೊಳ್ಳಬೇಕು. ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಕೃಷಿ ಬಗೆಯ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು ಎಂದರು. ನಮ್ಮ ಮೂಲವಾದ ನಮ್ಮ ಬೆನ್ನಿದ ಸಂಸ್ಕೃತಿ ದಾಖಲೆ ತುಳು ಇರುತ್ತೆ, ಕೃಷಿ ಸಂಸ್ಕೃತಿ ದಾಖಲೆ ನಮ್ಮ ಮಾತ ಪರಬ ಆಚರಣೆ ಪೂರ ಕೃಷಿ ಹಿನ್ನೆಲೆನೇ ಇರ್ತಾರೆ. ದೀಪಾವಳಿ ಬರ್ತಾನ, ರಾಜಘಟ್ಟನು ಬರ್ತಾನ, ಕೆಟ್ಟ ಬರ್ತಾನ, ಪ್ರತಿಯೊಂದಿಲ್ಲ ಒಂಜಿ ಊರು ನಮ್ಮ ಈ ಬೆನ್ನಿನ ಉಂಟಾಯ ಅಂತ ಪ್ರತಿಕೂಲ ಪರಿಣಾಮಗಳು ನೇರವಾದ ನಮ್ಮ ಭಾಷೆಗೆ ಆ ಊರು ಆ ಬೆನ್ನಿಗೆ ನಮ್ಮ ಕೆಲಸ ಅಂತಾನ 10 ಪದ ಪೋಣು ಯಾರೇನು ಸುಮಾರು ವರ್ಷದ ಸಭೆ ಮಾಡೋದಿಲ್ಲ ದಾಯ ಮಾಡೋದಿಲ್ಲ ಬಣ್ಣ ಎಷ್ಟು ಜನ ಇಕ್ಲಿಂದ ಜೋಗುಲಿ ಬರ್ತೀವಿ ಆಟಡಿ ಕನ್ನಡ ಗೊಬ್ಬು ದಾಯಕ ನಾವು 5 ಜನ ಮಾತ್ರ ಸೇರಿದ ಗೊಬ್ಬು ಅಂತ ಒಂಜಿ ಬುಳೆ ದಾಯ ಅಲ್ಲಿ
ಕಂಡ ಉಂಟು, ನೀರುಂಟು, ಬಕೆಟ್ ಏರ್ಲ ಅಡ್ಡಿ ಉಂಟು ನೀರು. ಈ ಗುಂಪುನಾಗ ಬಂದಾಗ 15 ಜನ ಸೇರಿದ್ರು ಊರದಾಗಲಿ ವಿಜಯದಾಗಲಿ ಮಾತ್ರ ಒಂಜಿ ಬೆಳೆ ಮುದಕ ಕಾಲದ ಒಂಜಿ ಬೆಳೆ ಮಾತ್ರ ಮಂತೋದ. ಈ ವೇಳೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂಚಾಲಕರಾದ ಪಾಂಗಳ ಬಾಬು ಕೊರಗ ಅವರು ಸ್ವಾಗತ ಹಾಗೂ ನಿರೂಪಣೆಯನ್ನು ಮಾಡಿದರು. ಈ ಸಂದರ್ಭ ಸಾಹಿತಿ ಮಣಿ ಎಂ ರೈ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಪ್ರಿಯಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ಸಂಚಾಲಕ ನಿತೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.